ಯಾರೋ ಫೋನಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಎಲ್ಲಿಂದ? ನಾನು ಮೈಸೂರಿಂದ ಮಾತಾಡೋದು. ತಮ್ಮ ಹೆಸರು? ನಮ್ಮ ಹೆಸರು ಗೀತಾಂಜಲಿ ಸುವರ್ಣ ಅವರಿಗೆ ಕೊಡ್ತೀರಾ? ಇದ್ದಾರೆ, ಮಾತಾಡಿ. ಯಾರು ಇವರು? ಇದು ನನ್ನ ಮುನೀಶ್ ಆಗಿರಬೇಕು. ಬಹುಶಃ ನೀವು ವಾಯ್ಸಿಂದ ಕಂಡು ಹಿಡಿದ್ರ ಅಂತ. ಹೇಗಿದ್ದೀರಿ? ಸೌಖ್ಯಮ್ಮ. ಮುನೀಶ್ ಅವರೇ, ನಮಸ್ತೆ. ಈಗ ನಾನು ಅದೇ ನೀವು ಅವರ ಕುಟುಂಬದವರು, ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತಿದ್ದರೆ ನಿಮ್ಮದು ಕೂಡ ಕರೆ ಬಂತು. ಕೋಟಿ ಚೆನ್ನಯ್ಯ ಸಿನಿಮಾ ಹೇಳಿದೆ. ಸೊ ದೊಡ್ಡ ಕುಟುಂಬ ನಿಮ್ಮದು. ಹೌದು. ಸೊ ಗೀತಕ್ಕ ಬಗ್ಗೆ ಏನು ಹೇಳ್ತೀರಾ? ಅದೇ ನನ್ನ ತಾತ ಆದದ್ದು ಬುದ್ಧ ಸುವರ್ಣ ಅವರು ಒಂದು ಒಳ್ಳೆ ಹೆಸರು ಮಾಡಿದ್ದು. ಆ ಹೆಸರನ್ನು ಇವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕುಟುಂಬದ ಹೆಸರನ್ನು ಇವರು ಕಾಪಾಡ್ತಿದ್ದಾರೆ ಅಂತ ನಾನು ಹೇಳ್ಬೇಕು ಅಂತ ಬಯಸ್ತೇನೆ. ಎಲ್ಲಾ ರೀತಿಯಲ್ಲಿ ಸೋಷಿಯಲ್ ಸರ್ವಿಸ್ ಮಾಡೋದಾಗ್ಲಿ, ಅವರೊಂದು ಪಂಚಾಯತಿ ನಮ್ಮ ಮೆಂಬರ್ ಆಗಿದ್ದಾರೆ. ಆದ್ರೆ ಸಹ ಒಂದು MP ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಸದಸ್ಯ ಆದ್ರೆ ಸಹ ಅವ್ರು ಮಾಡೋ ಕೆಲಸ ಎಲ್ಲ ಒಂದು MP ಮಾಡ್ಬೇಕು. ಆ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನಮ್ಗೆ ಹೆಮ್ಮೆ ಆಗ್ತದೆ ಅವ್ರು ಮಾಡುವಾಗ. ನಿಮ್ಮ ಚಿಕ್ಕಮ್ಮ ಅಲ್ವಾ ಅವರನ್ನು ಮಾಡಿದ್ರು, ಇಲ್ಲಿ ಮನೆ ಕಟ್ಟಿ ಕೊಟ್ರು, ಹಾಗೆ ಹೀಗೆ ಎಲ್ಲ ಹೇಳುವಾಗ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತದಲ್ಲ, ವಾಟ್ಸಪ್ ಅಲ್ಲೆಲ್ಲ ಬರ್ತಾ ಇರ್ತದೆ. ಅದು ನೋಡೋಕೆ ಒಂದು ಖುಷಿ ಆಗ್ತದೆ. ಇಲ್ಲಿಂದ ನಮ್ಮ ಒಂದು ಕುಟುಂಬದ ಹೆಸರನ್ನು ಅವರು ಕಾಪಾಡ್ತಿದ್ದಾರೆ ಅಂತ. ನನಗೆ ಈ ಪ್ರೀತಿ ಮಾತ್ರ ಸಾಕು. ಹೌದು. ಸೊ ಕುಟುಂಬದವರು ಜೊತೆಗೆ ಹೊರಗಿನವರು ಮತ್ತು ಕುಟುಂಬದವರೆಲ್ಲ ಒಟ್ಟಿಗೆ ಇರುವಂತದ್ದು, ಆ ಪ್ರೀತಿ ಇರೋದು ಬಹಳ ವಿಶೇಷ. ಅದೇ 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 ನಾನು ಮತ್ತೆ ಅವರು ಯಾವಾಗ್ಲೂ ಒಟ್ಟಿಗೆ. ಸರಿ ಮುನೀಶ್, ಖಂಡಿತ ಖಂಡಿತ ಖಂಡಿತ. ಮೈಸೂರಿನಲ್ಲಿ ಇದ್ದುಕೊಂಡು ಉಡುಪಿ ಬಹಳ ನೆನಪಾಗ್ತದೆ ನಿಮ್ಗೆ, ಕಟ್ಪಾಡಿಯ ಮನೆ. ನೀವು B4ನವ್ರು ಇದ್ದೀರಲ್ಲ, ಎಲ್ಲ ಒಂದು ನೆನಪು ಮಾಡ್ಲಿಕ್ಕೆ ನಮ್ಗೆ ಎಲ್ಲ ನೋಡ್ತಾ ಇರ್ತದಲ್ಲ. ಎಸ್ ಸರ್. ಮುನೀಶ್ ಸುವರ್ಣ ಅವರೇ, ಥ್ಯಾಂಕ್ ಯು.